ಏನು ನಮ್ಮ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ನಗರೇನಹಳ್ಳಿ ಗ್ರಾಮದಲ್ಲಿ ದಿನಾಂಕ 13ನೇ ತಾರೀಕಿನಂದು ರಾಜಕೀಯ ಪಕ್ಷದ ಒಂದು ಸಂಭ್ರಮಾಚರಣೆ ಮಾಡುವಾಗ ಪಟಾಕಿ ಸಿಡಿಸುವ ಕಾರಣಾಂತರಗಳಿಂದ ಅಲ್ಲಿ ಒಂದು ದಲಿತ ಕುಟುಂಬದ ಮೇಲೆ ಹಲ್ಲೆ ನಡೆದಿರುತ್ತೆ. ಈ ಪ್ರಕರಣದ ಬಗ್ಗೆ ದಿನಾಂಕ 14ರಂದು ಸೂಲಿಬೆಲೆ ಠಾಣೆಯಲ್ಲಿ ದೂರು ದಾಖಲಾಗಿರುತ್ತೆ. 13 ಜನ ಮೇಲೆ FIR ದಾಖಲಾಗಿರುತ್ತೆ. ಈ ಕುರಿತು ನಾವು 15ನೇ ತಾರೀಕು ಭೇಟಿ ಕೊಟ್ಟಿರ್ತೇವೆ. ಯಾರು ಅಪರಾಧಿಗಳಿದ್ರೆ ಅವ್ರನ್ನ ಬಂಧಿಸಬೇಕಂತ ಯಾರು ವೃತ್ತ ಆರಕ್ಷಣೆ ನಿರೀಕ್ಷಕರಾದಂಥ ರವಿ ಸರ್ ಅವ್ರನ್ನ ಭೇಟಿಯಾಗಿ ಅವರು 24 ಅವರ್ಸ್ ಗಡುವು ಸಮಯ ತೆಗೆದುಕೊಂಡಿರ್ತಾರೆ. ಆದರೂ 24 ಅವರ್ಸ್ ಆದ್ರೂ ಅವರು ಅಪರಾಧಿಗಳನ್ನ ಬಂಧಿಸಿರಲ್ಲ. ಅದಾದ ನಂತರ 17ನೇ ತಾರೀಕು ನಾವು ಪೊಲೀಸ್ ಠಾಣೆ ಮುಂದೆ ನಮ್ಮ ಭೀಮ್ ಸೇವಾ ಸಮಿತಿ ವತಿಯಿಂದ ಒಂದು ಪ್ರತಿಭಟನೆ ನಡೆಸಿರ್ತೇವೆ. ಯಾರು ಹಲ್ಲೆಗೊಳಗಾದ ದಲಿತ ಹೆಣ್ಣು ಮಗು ಕುಟುಂಬ ಸಮೇತ ಠಾಣೆ ಮುಂದೆ ಕುತ್ಕೊಂಡು ಪ್ರತಿಭಟನೆ ನಡೆಸಿರ್ತೇವೆ. ಆವತ್ತಿನ ದಿನ ಮತ್ತೆ 24 ಗಂಟೆ ಸಮಯ ತಗೊಳ್ತಾರೆ. 24 ಗಂಟೆ ಸಮಯ ತಗೊಂಡ್ರು ಅವರು ಅಪರಾಧಿಗಳನ್ನ ಬಂಧಿಸಿರಲ್ಲ. ಅದಾದ ನಂತರ ಮತ್ತೆ ನಾವು SP ಸಾಹೇಬರಿಗೆ ಮತ್ತು IG ಸಾಹೇಬರಿಗೆ ನಾವು ಭೇಟಿ ನೀಡಿ ಅವರ ಕುಟುಂಬದ ಸಮೇತ ಏನು ಅವರಿಗೆ ಬೆದರಿಕೆಗಳು ಮನೆ ಹತ್ರ ಗಾಡಿಯಲ್ಲಿ ಹೋಗಿ ಅನುಮಾನಾಸ್ಪದವಾಗಿ ಯಾರೋ ಬರೋದು ನೋಡ್ಕೊಂಡು ಹೋಗೋದು ಆ ರೀತಿ ಪ್ರಾಣ ಬೆದರಿಕೆ ಇರೋದ್ರಿಂದ ನಾವು ಅವ್ರನ್ನ ಕರ್ಕೊಂಡು ಡೈರೆಕ್ಟ್ ನಾವು SP ಆಫೀಸಲ್ಲಿ IG ಸಾಹೇಬ್ರನ್ನ ಮತ್ತು SP ಅವ್ರನ್ನ ಭೇಟಿಯಾಗಿ ಅಲ್ಲೂ ದೂರು ದಾಖಲಿಸುತ್ತೇವೆ. ಆದರೆ ಇಷ್ಟು ದಿನ ಆದ್ರೂ ಇನ್ನೂ ಅಪರಾಧಿಗಳನ್ನ ಬಂಧಿಸಿಲ್ಲ. ತಾಲೂಕಾದ್ಯಂತ ನಮ್ಮ ದಲಿತರ ಮೇಲೆ ಹಲ್ಲೆ ನಡೀತಿದ್ರೆ ಯಾರು ಇದಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ. ಆದಷ್ಟು ಬೇಗ ಬುಧವಾರದ ಒಳಗಡೆ ಏನಾದರೂ ಅಪರಾಧಿಗಳನ್ನ ಬಂಧಿಸಿಲ್ಲ ಅಂದರೆ ನಮ್ಮ ಚನ್ನಕೃಷ್ಣಣ್ಣ ಅವ್ರು ಹೇಳಿದಂತೆ ಅವತ್ತು ನಾವು DYSP ಆಫೀಸ್ ಕಚೇರಿ ಮುಂದೆ ದೊಡ್ಡ ಮಟ್ಟದಲ್ಲಿ ನಮ್ಮೆಲ್ಲ ದಲಿತ ಸಂಘಟನೆಗಳಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಾಗುತ್ತದೆ. ಪೊಲೀಸರು ಅಸಡ್ಡೆ ತೋರ್ತಾ ಇದ್ದಾರಾ ಅಥವಾ ರಾಜಕೀಯ ಪ್ರಭಾವದಲ್ಲಿ ಏನಾದರೂ ಈ ರೀತಿ ವಿಳಂಬ ಮಾಡ್ತಿದ್ದಾರಾ? ಹೇಗೆ ಅದು ಕರೆಕ್ಟಾಗಿ ಸ್ಪಷ್ಟ ಮಾಹಿತಿ ನೀಡ್ತಾ ಇಲ್ಲ ಸರ್ ಅವರು. ಯಾಕಂದರೆ ನಾವು ಪೊಲೀಸ್ ಕಚೇರಿಯಲ್ಲಿ ಭೇಟಿ ಆದ್ರೂ FIR ಮಾಡಿದ್ದೀರಿ, ಇನ್ನೂ ಅವ್ರು ಸಿಗ್ತಾ ಇಲ್ಲ ಅಂತ ಅವರು ಅದೇ ರೀತಿ ಮಾಹಿತಿ ಕೊಡ್ತಾವ್ರೆ. ಇಷ್ಟೇಲಿ ಬುಧವಾರದಂದು ಏನಾದರೂ ಬುಧವಾರದ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ. ಇಷ್ಟೇಳಿ ನಮ್ಮ ಮಾತು ಮುಗಿಸ್ತೇನೆ. ಜೈ ಭೀಮ್.